ನಿನ್ನೆ ಅಷ್ಟೇ ನಮ್ಮ ಅರವಿಂದ್ ಬೋಳಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವ್ರು ಬರೋ ಟೈಮಲ್ಲಿ ಸ್ವಲ್ಪ ಸೆಲ್ಫ್ ಸ್ಕಿಡ್. ಅರವಿಂದ್ ಬೋಳಾರ್ ಗೊತ್ತಲ್ಲ ಎಲ್ಲರಿಗೂ? ಯಾರ್ಯಾರಿಗೆ ಗೊತ್ತಿಲ್ಲ ಕೈ ಐತಿ. ನಮ್ಮ ದಿನೇಶ್ ಕುಮಾರ್ ಅವರು ಮತ್ತು ಗೀತಾ ಕುಲಕರ್ಣಿ ಅವರು, ಅವರ ಸಂಪೂರ್ಣ ತಂಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ಏನಿದೆ ಅದನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಆಚರಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಅದರ ಅಂಗವಾಗಿ ಇವತ್ತು ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಎಸ್ಸೆ ಕಾಂಪಿಟೇಷನನ್ನು ಆಯೋಜನೆ ಮಾಡಿದರು. ನನಗೂ ಊಹೆ ಇರಲಿಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ, ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ವಿವಿಧ ಶಾಲೆಗಳಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂಥ ಊಹೆ ಇರಲಿಲ್ಲ. ಸುಮಾರು 500ಕ್ಕೂ ಹೆಚ್ಚು, ಎಷ್ಟು ಜನ ಇದ್ದಾರೆ? 750, 750ರಷ್ಟು ವಿದ್ಯಾರ್ಥಿಗಳು ಬಂದಿರುವಂಥದ್ದು ಮತ್ತು ಎಲ್ಲರೂ ಭಾಗವಹಿಸಿರುವಂಥದ್ದು. ಮತ್ತು ಅವರು ಭಾಳ ಶ್ರಮಪಟ್ಟು ಏನು ಡ್ರಾಯಿಂಗ್ ಮಾಡಿದ್ದಾರೆ ಅದನ್ನು ಡಿಸ್ಪ್ಲೇ ಆಗ್ತಾಯಿದ್ದಾರೆ. ಇಲ್ಲಿಂದ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ. ನಿಮಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮಕ್ಕಳು ಮುಖ್ಯವಾಗಿ ಈ ದೇಶದ ಭವಿಷ್ಯ, ವಿದ್ಯಾರ್ಥಿಗಳು, ಯುವಕ ಯುವತಿಯರೇನಿದ್ದಾರೆ, ಈ ದೇಶದ ಭವಿಷ್ಯ ನಿಮ್ಮ ಕೈಲಿರುವಂಥದ್ದು. ಬಹಳ ಬೇಸರದ ವಿಚಾರ ಅಂತಂದರೆ ಈ ಜಾಲಿ ರೈಡ್ಗೆ ಹೋಗುವಂಥದ್ದು ಮತ್ತು ಸ್ಪೀಡಾಗಿ ಡ್ರೈವ್ ಮಾಡುವಂಥದ್ದು, ಹೆಲ್ಮೆಟ್ ಇಲ್ಲದೆ ಡ್ರೈವ್ ಮಾಡುವಂಥದ್ದು, ಕಾರ್ಗಳಲ್ಲಿ ಬೆಲ್ಟ್ ಇಲ್ಲದೆ ಡ್ರೈವ್ ಮಾಡುವಂಥದ್ದು, ಆ ಥರದ್ದೆಲ್ಲ ಆದಂಥ ಸಂದರ್ಭದಲ್ಲಿ ಈ ಕಣ್ಣೆದುರಿಗೆ ಹುಟ್ಟಿರೋ ಮಕ್ಕಳು ಬೆಳೆದು ಫಲ ಕೊಡೋ ಅಂಥ ಮರವಾಗುವಂಥ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡಿರುವಂಥ ಕೆಲವು ಉದಾಹರಣೆಗಳು ನಾವು ನೋಡಿದ್ದೀವಿ. ಇತ್ತೀಚೆಗಷ್ಟೇ ನನಗೂ ಕೂಡ ದೂರದ ಸಂಬಂಧಿ ಆಗಬೇಕಾಗಿದ್ದಂಥ ಒಂದು ಹುಡುಗ ಕಣಚೂರು ಮೆಡಿಕಲ್ ಕಾಲೇಜಲ್ಲಿ ಇಂಟರ್ನ್ಶಿಪ್ ಮಾಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಾಗಿ ಮೃತ ಹೊಂದ್ತಾನೆ. ಅದೇ ರೀತಿ ಇತ್ತೀಚೆಗೆ ಒಂದು ಇಂಜಿನಿಯರಿಂಗ್ ಮುಗಿಸಿ ಒಂದು ಫಾರಿನ್ ಕಂಪ್ನಿಲಿ ವಿದೇಶದಲ್ಲಿ ಉದ್ಯೋಗ ಅವಕಾಶ ಇದ್ದಂಥ ಒಬ್ಬ ವ್ಯಕ್ತಿ ಆಕ್ಸಿಡೆಂಟಲ್ಲಿ ಮೃತ ಹೊಂದ್ತಾನೆ. ಮತ್ತು ಕೆಲವು ಸಂದರ್ಭದಲ್ಲಿ ಕೇವಲ ನಮ್ಮ ವೈಯಕ್ತಿಕ ಅಜಾಗರೂಕತೆ ಅಥವಾ ಅತಿವೇಗ ಅಷ್ಟೇ ಅಲ್ಲ, ಇತರರ ಅಜಾಗರೂಕತೆ ಮತ್ತು ಅತಿವೇಗದಿಂದ ಪ್ರಾಣ ಆಹುತಿಯಾಗುವಂಥದ್ದನ್ನು ನಾವು ನೋಡಿದ್ದೀವಿ. ಸ್ವಲ್ಪ ದಿನಗಳ ಕೆಳಗೆ ಒಂದು ಡಿವೈಡರ್ ದಾಟಿ ಬಂದು ಒಂದು ಹೆಣ್ಮಗಳ ಮೇಲೆ ಒಂದು ಕಾರ್ ಹತ್ತಿಸಿದ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಮೃತ ಹೊಂದಿದ್ದಂಥದ್ದನ್ನು ಕೂಡ ನಾವು ನೋಡಿದ್ವಿ. ಹಂಗಾಗಿ ಎಷ್ಟು ಸುರಕ್ಷಿತವಾಗಿ ನಾವು ರಸ್ತೆ ಮೇಲೆ ಹೋಗ್ಲಿಕ್ಕಾಗುತ್ತೆ ಮತ್ತು ನಮ್ಮನ್ನು ನಾವು ಕಾಪಾಡ್ಕೊಳ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನಿಷ್ಠಾತಿ ಕನಿಷ್ಠ ಅಂತಂದರೆ ಹೆಲ್ಮೆಟ್ ಹಾಕುವಂಥದ್ದು, ಸೀಟ್ ಬೆಲ್ಟ್ ಹಾಕುವಂಥದ್ದು ಮತ್ತು ಅತಿ ವೇಗವಾಗಿ ಅಜಾಗರೂಕತೆಯಿಂದ ಹೋಗದೇ ಇರುವಂಥದ್ದು, ರಸ್ತೆ ನಿಯಮಗಳೇನಿದೆ ಅದನ್ನು ಪಾಲನೆ ಮಾಡುವಂಥದ್ದು ಮತ್ತು ಆದಷ್ಟು ಎಲ್ಲೆಲ್ಲಿ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಅನ್ನೋ ರೀತಿ ಇರುತ್ತೆ, ಆಕ್ಸಿಡೆಂಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಒಂದು ಸ್ಟ್ರೆಚ್, ಒಂದು 2-3 ಕಿಲೋಮೀಟರ್ ಸ್ಟ್ರೆಚ್ ಇರುತ್ತೆ. ಆ ಸ್ಟ್ರೆಚ್ಚಲ್ಲಿ ಅತ್ಯಂತ ವೇಗವಾಗಿ ನಾವು ಆ ಡಿಸ್ಟೆನ್ಸ್ ಕವರ್ ಮಾಡಬೇಕು ಅನ್ನುವಂಥದ್ದು ಕೆಲವರು ಮಾಡ್ತಾರೆ. ಸ್ವಲ್ಪ ಯಾವುದೇ ಒಂದು ಜಾಗಕ್ಕೆ ಹೋಗಬೇಕಾದ್ರೆ, ಆಫೀಸ್ಗೆ ಹೋಗಬೇಕಾದ್ರೆ, ಶಾಲೆಗೆ ಕಾಲೇಜಿಗೆ ಹೋಗಬೇಕಾದ್ರೆ ಒಂದು 5 ನಿಮಿಷ ಬೇಗ ಬಿಟ್ಟರೆ ಯಾರ್ದೇನು ಮನೆಯಲ್ಲಿ ಬೇಡ ಅನ್ನಲ್ಲ. ಸೇಫಾಗಿ ಸ್ಲೋಗಿ ಹೋಗಿ ಬರ್ತೀವಿ ಅಂತಂದರೆ ಆಯಿತು ಅಂತ ಅದಕ್ಕೆ ಸರಿಯಾಗಿ ನಿಮ್ಮ ಮನೆಗಳಲ್ಲಿ ತಯಾರಿ ಮಾಡಿ ನಿಮಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಬೇಗ ಮಾಡಬೇಕಾ ಅಥವಾ ನಿಮಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಾ, ಅದನ್ನೆಲ್ಲ ಮಾಡ್ಕೊಳ್ಳಲಿಕ್ಕೆ ಕುಟುಂಬ ಸದಸ್ಯರು ಯಾವಾಗಲೂ ಸಿದ್ಧರಾಗಿರ್ತಾರೆ. ಮತ್ತು ಬರುವಂಥ ಸಂದರ್ಭದಲ್ಲೂ ಕೂಡ ಕ್ಲಾಸ್ ಬಿಟ್ಟು ಅಥವಾ ಕಾಲೇಜ್ ಬಿಟ್ಟು ಅಥವಾ ಎಲ್ಲಿಗೆ ಹೋಗಿರ್ತೀರ ಅಲ್ಲಿಂದ ತುಂಬ ಫಾಸ್ಟಾಗಿ ಬರುವಂಥದ್ದು ಮಾಡಬಾರ್ದು. 5-10 ನಿಮಿಷದಲ್ಲಿ ಯಾವುದು ತಲೆ ಹೋಗೋದಿಲ್ಲ, ಯಾರ್ದು ಮನೆ ಹಾಳಾಗೋದಿಲ್ಲ, ಏನೂ ಆಗೋದಿಲ್ಲ. ಆದರೆ ಅಜಾಗರೂಕತೆ ಮತ್ತು ಅತಿವೇಗದಿಂದ ಏನಾದರೂ ದುರಂತಗಳಾದರೆ ಆ ಕುಟುಂಬನೇ ಇರ್ರಿಪೇರಬಲ್ ಲಾಸ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಭಾಳ ಸುಂದರವಾಗಿ ಪೇಂಟಿಂಗ್ ಮಾಡಿದ್ದೀರಿ. ಮಕ್ಕಳಿಗೆಲ್ಲ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಲ್ಲಿಂದ ನಾನು ಏನು ಮಾತಾಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಏನು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತಂದು ನೋಡಲಿಕ್ಕೆ ಕಣ್ಣು ಆ ಕಡೆ ಹೋಗ್ತಾ ಇದೆ ನಂದು. ಆಯಿತು, ಒಂದು 10 ಟಾಪ್ 10 ಏನಿದು ಡ್ರಾಯಿಂಗ್ ಇದೆ ಅವ್ರಿಗೆ ನನ್ನ ಕಡೆಯಿಂದ ತಲಾ 1,000 ರೂಪಾಯಿ ಪ್ರೈಸಸನ್ನು ಕೊಡಿ ದಯವಿಟ್ಟು. ಸೊ ಮೊದಲು ಹೇಳಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೀತಾ ಇದ್ವಿ ಅಂತಾರೆ ನೋಡು. ಸೊ ಒಳ್ಳೆಯದಾಗಲಿ. ಉದ್ದೇಶ ಇಷ್ಟೇ, ನಮ್ಮೆಲ್ಲರ ಪ್ರಯತ್ನದಿಂದ ಯಾವುದಾದ್ರೂ ಒಂದು ಅಪಘಾತದಲ್ಲಿ ಸಂಭವಿಸುವಂತಹ ಆಕಸ್ಮಿಕ ಸಾವುಗಳು ತಪ್ಪಿದರೆ ನಮ್ಮೆಲ್ಲರ ಪ್ರಯತ್ನ ಪೂರೈಸಿದಂತೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಕ್ಕೆ ಮತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ
ಮಾನ್ಯ ನ್ಯಾಯಾಧೀಶರೊಬ್ಬರು ತಮ್ಮ ದಿನನಿತ್ಯದ ಕೆಲಸ ಏನಿದೆ ಅದರ ನಡುವೆ ಕೂಡ ಬಂದು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ, ಹಾಗೂ ವಾಲ್ಟರ್ ನಂದಳಿಕೆ ಅವರು ಭಾಳ ಬ್ಯುಸಿ ಇರುವಂಥ ಆರ್ಟಿಸ್ಟ್ ಅವರು. ನಿನ್ನೆ ಅಷ್ಟೇ ನಮ್ಮ ಅರವಿಂದ್ ಬೋಳಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವ್ರು ಬರೋ ಟೈಮಲ್ಲಿ ಸ್ವಲ್ಪ ಸೆಲ್ಫ್ ಸ್ಕಿಡ್. ಅರವಿಂದ್ ಬೋಳಾರ್ ಗೊತ್ತಲ್ಲ ಎಲ್ಲರಿಗೂ? ಯಾರ್ಯಾರಿಗೆ ಗೊತ್ತಿಲ್ಲ ಕೈ ಐತಿ? ಯಾರ್ಯಾರಿಗೆ ಗೊತ್ತು? ಎಲ್ಲರಿಗೂ ಗೊತ್ತು. ಎಲ್ಲಿ ನೋಡಿದ್ದೀರಿ? ತುಳು ಮೂವಿಲಿ ನೋಡಿದ್ದೀರಾ? ಟಿ ವಿಲಿ ನೋಡಿದ್ದೀರಾ? ಫೇಸ್ಬುಕ್ಕಲ್ಲಿ ನೋಡಿದ್ದೀರಾ? ನೇರವಾಗಿ ನೋಡಿಲ್ವಾ? ನೇರವಾಗಿ ನೋಡಿದ್ದೀರಾ? ಯಾವ ಸ್ಕೂಲ್ ನಿಂದು? ಮಣ್ಣಗುಡ್ಡ ಸ್ಕೂಲಿಗೆ ಹೋಗ್ತೀಯ? ಅಲ್ಲಿ ಬರೀ ಯಾರು? ಓಕೆ, ಭಾಳ ಸಂತೋಷದ ವಿಚಾರ ಅಂತಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ವಿಶೇಷವಾಗಿ ಗಮನಿಸಿರೋಂಥದ್ದು ಸರ್ಕಾರಿ ಶಾಲೆಗಳೇನಿದೆ, ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಪ್ರತಿಭಾನ್ವಿತ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಪಡ್ಕೊತಿರುವಂಥದ್ದು. ಮತ್ತು ಭಾಳಷ್ಟು ಜನ ಪೋಷಕರು ಸರ್ಕಾರಿ ಶಾಲೆಯಲ್ಲೇ ನಮ್ಮ ಮಕ್ಕಳನ್ನು ಸೇರಿಸಬೇಕು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡಿರುವಂಥದ್ದು. ಅದೇ ರೀತಿ ಯಾವುದೇ ಒಂದು ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಶಿಕ್ಷಕರು ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಿರುವಂಥದ್ದು. ಅದೇ ರೀತಿ ಮಂಗಳೂರು ಒಂದು ಶಿಕ್ಷಣ ಕಾಶಿ. ಈ ಶಿಕ್ಷಣ ಕಾಶಿಯಲ್ಲಿ ಯಾವುದೇ ಒಂದು ಮಗು ಅಥವಾ ವಿದ್ಯಾರ್ಥಿದು ಆಕಸ್ಮಿಕವಾಗಿ ಅಪಘಾತಗಳಲ್ಲಿ ಪ್ರಾಣ ಹೋಗಬಾರ್ದು, ಅವ್ರಿಗೆ ಇಂಜುರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದಕ್ಕೆ ಮತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಲಾಖೆ ಎಲ್ಲ ಆಯೋಜಕರಿಗೂ ಮತ್ತು ಇಲ್ಲಿ ನೆರೆದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ಪಣ ತೊಟ್ಟು ನಮ್ಮಿಂದ ಆಕ್ಸಿಡೆಂಟ್ ಆಗ್ದಂಗೆ ಮತ್ತು ಆಕ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿ ನಮಗೆ ಇಂಜುರಿ ಆಗ್ದಂಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಬೋದಾ? ಎಲ್ಲ ಯಾರು ಇಬ್ಬರೇ ಹೇಳ್ತಾರೆ, ಯಾರಿಗೂ ಅರ್ಥ ಕೇಳಿಸ್ತಿಲ್ವಾ? ಸೊ ಎಲ್ಲ ಸೇಫಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀರಲ್ಲ? ಜೋರಾಗಿ ಹೇಳ್ಬೇಕು. ನೀವು ಹೇಳೋದು ಇಡೀ ಮಂಗಳೂರಿಗೆ ಕೇಳಬೇಕು. ಬಾ, ಥ್ಯಾಂಕ್ ಯು ವೆರಿ ಮಚ್.